ನಮ್ಮ 11ನೇ ವರ್ಷ. ಪ್ರತಿ ವರ್ಷ ನಮ್ಮ ಶ್ರೀಕೃಷ್ಣ ಜನ್ಮಾಷ್ಟಮಿಯಲ್ಲಿ ಮೊಸರು ಕುಡಿಗೆ ಮುದ್ದು ಕೃಷ್ಣ, ಬಾಲಕೃಷ್ಣ, ಪುಟಾಣಿ ಕೃಷ್ಣ ಅಂತೇಳಿ ನಮ್ಮ JC ಮಂಗಳಾಂಗುತಿ ಘಟಕದವರು ಕಳೆದ 10 ವರ್ಷಗಳಿಂದ ಮಾಡ್ತಾ ಬಂದಿದ್ದಾರೆ. ನಿಮಗೆಲ್ಲ ಗೊತ್ತಿರ್ಬೋದು, ಸುಮಾರು 200 ಮಂದಿ ಪಾರ್ಟಿಸಿಪೇಷನ್ ಬಂದಿದ್ದಾರೆ. 200 ಮಂದಿ ಪ್ರತಿಯೊಂದು ಘಟಕಕ್ಕೂ ಬರ್ತಾ ಇದ್ರು. ಇಲ್ಲಿ ಫುಲ್ಲು ಕಾರ್ಯಕ್ರಮ ಆಗಬೇಕಂದ್ರೆ ಆ ಮುದ್ದು ಕೃಷ್ಣಕ್ಕೆ ಅಂತೇಳಿ ಬರುವ ಒಂದು ಪ್ಯಾರೆಂಟ್ಸ್ಗಳೇ ಇರ್ತಾರೆ. ಯಾಕೆ ಅಂತಂದರೆ ಬಹಳ ಅಚ್ಚುಕಟ್ಟಾಗಿ ಸಮಯ ಸಂದರ್ಭಯೋಚಿತವಾಗಿ ಬಹಳ ಒಳ್ಳೆ ರೀತಿಯಲ್ಲಿ ಶಿಸ್ತುಬದ್ಧವಾಗಿ ಸಂಘಟನೆ ಮಾಡ್ತಾ ಬಂದಿದೆ. ಆದರೆ ಈ ವರ್ಷ ಈಗಾಗಲೇ ಇವರು ಹೇಳಿದ ಹಾಗೆ ಕೊರೋನಾ ಮಹಾಮಾರಿಯಿಂದಾಗಿ ಮಾಡಲಿಕ್ಕೆ ಆಗಲಿಲ್ಲ. ಆದರೂ ಕೂಡ ಪೋಷಕರೇ ಫೋನ್ ಮಾಡಿ, ಆದರೆ ನಾವು ಆನ್ಲೈನಲ್ಲಿ ಮಾಡಿದ ನಂತರ ಕೆಲವು ಫೋನ್ ಬಂತು, ಸರ್ ನನಗೆ ಗೊತ್ತಿಲ್ಲ, ನಾವು ವಿಡಿಯೋ ಮಾಡಿ ಕಳಿಸೋದಾ ಏನು ಮಾಡೋದು, ಲೈವ್ ಕೊಡೋದಾ ಅಂತ. ನಾವು ಅದು ಕೂಡ ಕರೆಕ್ಟಾಗಿ ಹಾಕಿದ್ದೇವೆ, ನಾವು ಹೀಗೆ ಮಾಡ್ತಾ ಇದ್ದೇವೆ ಅಂತೇಳಿ. ಏನಾಗಲಿ, ನಮ್ಮ ಘಟಕ JC ಮಂಗಳಾಂಗುತಿ ಘಟಕ ಕಳೆದ 10 ವರ್ಷಗಳಿಂದ ಇಂತಹ ಸಮಾಜಮುಖಿ ಕಾರ್ಯಕ್ರಮ ಆಗ್ಬೋದು, ಧಾರ್ಮಿಕ ಕಾರ್ಯಕ್ರಮ ಆಗಿರ್ಬೋದು, ಎಲ್ಲರಿಗೂ ಒತ್ತು ಕೊಟ್ಟು ಎಲ್ಲ ಜಾತಿ ಧರ್ಮ ಭೇದ ಭಾವ ಇಲ್ಲದೆ ನಮ್ಮ ಘಟಕದಲ್ಲಿ ಮುಸ್ಲಿಮ್ಸು ಇದ್ದಾರೆ, ಹಿಂದೂಗಳು ಇದ್ದಾರೆ, ಕ್ರಿಶ್ಚಿಯನ್ಸ್ ಇದ್ದಾರೆ. ಇದು ಯಾಕೆ ಅಂತಂದರೆ ಇದು ಏಕತೆಯ ಪ್ರತಿಬಿಂಬವಾಗಿ ಅಸೆಗೋಳಿ ಪರಿಸರದಲ್ಲಿ, ಈ ಒಂದು ಮಂಗಳಾಂಗುತಿ ಪರಿಸರದಲ್ಲಿ ಕಳೆದ 10 ವರ್ಷಗಳಿಂದ ಕಾರ್ಯವನ್ನು ಮಾಡ್ತಾ ಇದೆ. ಅದು ಯಾವ ರೀತಿ ಮಾಡ್ತಾ ಇದೆ ಅಂತಂದರೆ ನಮಗೆ ಹೇಳಲಿಕ್ಕೆ ಹೆಮ್ಮೆ ಆಗ್ತದೆ. ಈ JC ಸಂಸ್ಥೆ ಅಂತ ಹೇಳುವಂಥದ್ದು ತರಬೇತಿ ಸಂಸ್ಥೆ. ಇದು ದೊಡ್ಡ ಸಮಾಜಮುಖಿ ಕೆಲಸ ಮಾಡೋದು, ಮತ್ತು ಫಸ್ಟ್ ತರಬೇತಿಯನ್ನು ಕೊಡುವಂಥದ್ದು. ನಾವು ವ್ಯಕ್ತಿಗೆ ತರಬೇತಿಯನ್ನು ಕೊಡೋದು, ಫಸ್ಟ್ ನಾವು ಒಳ್ಳೇದಾಗಬೇಕು, ಮತ್ತೆ ಸಮಾಜಕ್ಕೆ ಒಳ್ಳೇದು ಮಾಡಲಿಕ್ಕೆ ಹೋಗಬೇಕು. ನಮ್ಮ ಅದು ಜೀವಾಳ ಅದು ಫಸ್ಟ್. ಅದೇ ನಮ್ಮಲ್ಲಿ ಒಂದು ಸಂಸ್ಥೆ ಕೆಳಗೆ ಹೇಳ್ತಾರೆ ಏನಂತಂದರೆ, ಮೀನು ಹಿಡಿದು ಒಂದು ಇವತ್ತು ಊಟ ಕೊಡೋದಲ್ಲ, ಒಬ್ಬನಿಗೆ ಮೀನು ಹಿಡಿಯುವುದು ಹೇಗೆ ಅಂತ ಕಲಿಸ್ಕೊಡೋದು, ಅದು JC ಸಂಸ್ಥೆ ಕೆಲಸ. ಯಾಕೆಂದರೆ ಮೀನು ಹಿಡಿದು ಕಲಿತ್ಕೊಂಡ್ರೆ ಅವನ ಜೀವನ ಪೂರ್ತಿ ಆ ಕೆಲಸದಲ್ಲಿ ಅವ ಊಟ ಮಾಡ್ತಾನೆ. ಒಂದು ಹೊತ್ತಲ್ಲಿ ಊಟ ಕೊಟ್ಟರೆ ಆ ಹೊತ್ತಿಗೆ ಆಯಿತು. ಹಾಗೆ ಈ JC ಸಂಸ್ಥೆಯ ಉದ್ದೇಶವೇ ಅದು. ಯಾಕೆಂದರೆ ಇದು ತರಬೇತಿ ಕೊಡುವ ಮುಖೇನ ಒಂದು ಸಮಾಜದಲ್ಲಿ ಒಂದು ಒಳ್ಳೆಯ ಪ್ರಜೆಗಳನ್ನ ರೂಪಿಸುವಂಥದ್ದು. ಶಾಲೆಯಲ್ಲಿ ವ್ಯಕ್ತಿತ್ವ ವಿಕಸನ ಕಾರ್ಯಕ್ರಮಗಳು, ಪರೀಕ್ಷಾ ಪೂರ್ವ ತರಬೇತಿ ಕಾರ್ಯಕ್ರಮಗಳು, ನಾಯಕತ್ವ ತರಬೇತಿ, ವ್ಯಕ್ತಿತ್ವ ವಿಕಸನ ತರಬೇತಿ, ಅದರ ನಂತರ ಸಮಾಜಮುಖಿ ಕಾರ್ಯಕ್ರಮಗಳು. ಹಾಗಾಗಿ ಈಗ ನಮ್ಮ ಮಂಗಳಾಂಗುತಿ ಕೇವಲ ಕೊಣಾಜೆ ಮಾತ್ರ ಅಲ್ಲ, ಇಡೀ ಮಂಗಳೂರು ತನಕ ನಮ್ಮ ಈ ಸಂಸ್ಥೆ ವ್ಯಾಪಿಸಿದೆ. ಹಲವಾರು ಶಾಲೆಗಳಲ್ಲಿ ವ್ಯಕ್ತಿತ್ವ ವಿಕಸನಕ್ಕೆ ಪೂರಕವಾದ ಕಾರ್ಯಕ್ರಮಗಳು ಕೊಡ್ತಾರೆ ಇದ್ದಾರೆ ಅಂತಂದರೆ ಅದು ಬೇರೆ ಯಾವುದೇ ಸಂಘ ಸಂಸ್ಥೆ ಇಲ್ಲ, ನಾನು ನೋಡಿದ ಮಟ್ಟಿಗೆ ಯಾವುದು ಕೊಡುವುದಿಲ್ಲ. ಅದು JC ಸಂಸ್ಥೆ ಮಾತ್ರ ಇವತ್ತು ಕೊಡ್ತಾ ಇದೆ ಅಂತಹ ತರಬೇತಿ ಕಾರ್ಯಕ್ರಮ. ಈ ವರ್ಷ ಈ ಕಾರಣಾಂತರಗಳಿಗೆ ನಮಗೆಲ್ಲ ಗೊತ್ತಿದ್ದ ಹಾಗೆ ಈ ರೋಗಗಳು ನಮ್ಮನ್ನು ಕೇಳಿ ಬರುವುದಲ್ಲ, ಪ್ರಕೃತಿಯಿಂದ ಬರುವಂಥ ರೋಗಗಳಿಗೆ ಮದ್ದಿಲ್ಲ, ಅದು ಪ್ರಕೃತಿಯೇ ನಿಲ್ಲಿಸಬೇಕಷ್ಟೇ. ಇದೊಂದು ರೋಗವೇ ನಮಗೆಲ್ಲ ಗೊತ್ತಿದೆ, ಇದರ ಬಗ್ಗೆ ನಮಗೆ ಅನುಭವ ಆಗಿದೆ. ಆದರೂ ಕೂಡ ಒಬ್ಬ ಒಳ್ಳೆಯ ಅಧ್ಯಕ್ಷರನ್ನು ನಾವು 2020 ಇಸವಿಗೆ ಮಾಡಬೇಕು, ಇದು ನಮ್ಮ ನೆನಪಿಟ್ಟುಕೊಳ್ಳುವಂಥ ಒಂದು ಅಧ್ಯಕ್ಷರನ್ನು ಮಾಡಬೇಕು ಅಂತೇಳಿ ಫ್ರಾನ್ಸಿಸ್ ಕುಟಿನರ್ ಅವರನ್ನು ಮಾಡಿದೆವು. ಆದರೂ ಕೂಡ ಇಂಥ ಒಂದು ಸಂದರ್ಭದಲ್ಲಿ ನಾವು ಎಲ್ಲರನ್ನು ಸೇರಿಸಿಕೊಂಡು ಮಾಡೋದಕ್ಕೆ ಆಗುವುದಿಲ್ಲ. ಜಿಲ್ಲಾಡಳಿತದ ನಿಯಮಗಳು ಇದೆ, ಸರ್ಕಾರದ ನಿಯಮ, ಅದನ್ನು ನಾವು ಕಟ್ಟುನಿಟ್ಟಾಗಿ ಪಾಲಿಸಬೇಕಾಗಿದೆ. ನಿನ್ನೆ ಕೂಡ ನಮ್ಮ ಮೊಸರುಬಡಿಕೆ ಉತ್ಸವದ ವತಿಯಿಂದ ರಾತ್ರಿ 12 ಗಂಟೆ ತನಕ ಇಲ್ಲಿ ಭಜನೆ ಇತ್ತು. 8 ಗಂಟೆಗೆ ಪ್ರಾರಂಭವಾಗಿ ರಾತ್ರಿ 12 ಗಂಟೆಗೆ ಮಹಾಪೂಜೆಯ ತನಕ ಭಜನೆ ಮಾಡಿ ಮತ್ತೆ ಬಿಟ್ಟೆವು. ಅಲ್ಲಿ ಕೂಡ ಸಾಮಾಜಿಕ ಅಂತರವನ್ನೆಲ್ಲ ಒಟ್ಟಿಗೆ ಇಟ್ಟುಕೊಂಡು ಕಾರ್ಯಕ್ರಮ ಮಾಡಿದೆವು. ಹಾಗೆಯೇ ಈ JC ಸಂಸ್ಥೆ ಈ ವರ್ಷ ಹಲವಾರು ಕಾರ್ಯಕ್ರಮಗಳನ್ನು ಆನ್ಲೈನಲ್ಲಿ ಝೂಮ್ ಆ್ಯಪಲ್ಲಿ ಕೊಡುವ ಮುಖೇನ ಎಲ್ಲೆಲ್ಲಿ ನಿರ್ಗತಿಕರಿದ್ದಾರೆ ಅವರ ಮನೆಗೆ ಹೋಗಿ ನಾವು ಆಹಾರ ಕಿಟ್ಟನ್ನು ಕೊಟ್ಟಿದ್ದೇವೆ. ಇಲ್ಲಿಗೆ ಇದೇ ಕಾಲಕ್ಕೆ ಇಲ್ಲಿ ಒಂದು 25 ಫ್ಯಾಮಿಲಿಯವರಿಗೆ ಇಲ್ಲೇ ಅವರಿಗೆ ಆಹಾರ ಧಾನ್ಯವನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದೇವೆ. ತೊಕ್ಕೊಟ್ಟು ಅಲ್ಲಿ ಅಸಂಘಟಿತ ಕಾರ್ಮಿಕರಿಗೆ ಸುಮಾರು 300 ಮಂದಿಗೆ ಊಟದ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಅದೆಲ್ಲ ಮಾಡುವ ಮುಖೇನ ಆನ್ಲೈನಲ್ಲಿ ಕೆಲವು ಸ್ಪರ್ಧೆಗಳಿರ್ತದೆ, ಅದರಲ್ಲಿ ಕೂಡ ನಮ್ಮ ಫ್ರಾಂಕಿಯವರು ಭಾಗವಹಿಸಿ ತೃತೀಯ ಸ್ಥಾನವನ್ನು ಗಳಿಸ್ಕೊಂಡಿದ್ದಾರೆ. ಅದು ಮಾತ್ರ ಅಲ್ಲ, ನಮ್ಮ ಎಷ್ಟನೇ ಪ್ರೈಸ್ 5ನೇ ಪ್ಲೇಸ್ ಅವರು ಅದಲ್ಲ ಭಾಷಣ ಸ್ಪರ್ಧೆಯಲ್ಲಿ ಟೋಟಲ್ ವಲಯದಲ್ಲಿ 5 ಪ್ರಶಸ್ತಿಗಳನ್ನು ಇವತ್ತು ನಮ್ಮ ಘಟಕ ಪಡೆದುಕೊಂಡಿದೆ ಅಂತ ಹೇಳಲಿಕ್ಕೆ ಬಹಳ ಹೆಮ್ಮೆ ಅನಿಸ್ತದೆ. ಯಾಕೆ ಇಂಥ ಒಂದು ಆನ್ಲೈನಲ್ಲಿ ಕೂಡ ಕಾರ್ಯಕ್ರಮಗಳು ಮಾಡ್ಬೋದು. ನಾವು ಎಷ್ಟರ ಮಟ್ಟಿಗೆ ನಮ್ಮ ಅಧ್ಯಕ್ಷರು, ನಾನು ಒಂದು ಮಾತು ಮಾತ್ರ ಹೇಳ್ತೇನೆ ಅವರ ಬಗ್ಗೆ, ನಮಗೆ ಬಾಕಿ ಎಲ್ಲ ಸೆಕೆಂಡ್ ನಮಗೆ ಗೊತ್ತಿದೆ. ಇವತ್ತು ಪರಿಸರದಲ್ಲಿ ಎಷ್ಟೋ ಮಂದಿ ಸಮಾಜ ಸೇವಕರು ಇದ್ದಾರೆ, ಹೆಸರಿಗೋಸ್ಕರ ಮಾಡುವವರು ಇದ್ದಾರೆ ಬೇರೆ ತುಂಬ ಮಂದಿ. ಅದು ತಪ್ಪಲ್ಲ, ಯಾಕಂದರೆ ಅದು ಕೂಡ ಬೇಕು. ಯಾಕಂದರೆ ಆ ಹೆಸರಿಗೋಸ್ಕರ ಮಾಡುವವರನ್ನು ನೋಡಿ ಆದರೂ ಇನ್ನೊಬ್ಬರು ಮಾಡಬೇಕು ಅಂತ ಹೇಳುವಂಥ ಧ್ಯೇಯ, ಅದು ಸಹ ಒಳ್ಳೆಯ ಧ್ಯೇಯ. ಅದು ಮಾತ್ರ ಅಲ್ಲದೆ ಇವರು ನೋಡಿ, ನಾನು ಪಾಪ ಅವರಿಗೆ ಕ್ಯಾನ್ಸರ್ ಪೇಷಂಟ್, ಅವರ ಮನೆ ಕಟ್ಟಬೇಕು ಅಂತ ನನಗೆ ಹೇಳಿದರು ಅವರು. ನಾನು ಈಗ ಒಂದು ಮೀಟಿಂಗಲ್ಲಿ ಹೇಳಿದೆ, ಹೀಗೆ ಅವರಿಗೆ ಧನ ಸಹಾಯ ಮಾಡಬೇಕು ಅಂತೇಳಿ ಒಂದು ಡೇಟ್ ಫಿಕ್ಸ್ ಮಾಡಿದ್ರು. ನನಗೆ ನೆನಪಿಲ್ಲ ಆ ಡೇಟ್. ಇವರೇ ಫೋನು, ಸರ್ ಇವತ್ತು ಅವರ ಮನೆ ನೋಡ್ಲಿಕ್ಕೆ ಹೋಗೋದಲ್ಲ ಏನು ಅಂತೇಳಿ. ಮತ್ತೆ ನಾವು ಹೊರಟು ಅಲ್ಲಿ ಹೋಗಿ ನೋಡುವ ಕ್ಯಾನ್ಸರ್ ಪೇಷಂಟ್ ಪಾಪ ಮನೆ ಕಟ್ಟಲಿಕ್ಕೆ ಏನು ಸಾಧ್ಯ. ನಮ್ಮಲ್ಲಿ ಸಂಘದಲ್ಲಿ ಯಾವುದೋ ₹1 ಹಣ ಇಲ್ಲ, ನಾವೇ ಎಲ್ಲರ ಹಣ ಹಾಕಿ ಕೊಡುವಂಥದ್ದು. ರಪ್ಪ ಇವರು ಹೇಳಿದರು, ಅದಕ್ಕೆಲ್ಲ ಟ್ಯಾರಿಸಿಗೆ ಎಷ್ಟು ಸಿಮೆಂಟ್ ಬೇಕೋ ಸುಮಾರು ಒಂದು 100 ಗೋಣಿ ಆಗ್ಬೋದು. ಆ 100 ಗೋಣಿ ಸಿಮೆಂಟ್ ನಾವು ನಮ್ಮ JC ಘಟಕದಿಂದ ಕೊಡ್ತೇವೆ ಅಂತೇಳಿ ಭರವಸೆಯನ್ನು ಕೊಟ್ಟು ಈಚೆ ಬರುವಾಗ ಅಲ್ಲಿ ಒಬ್ಬ ಪಾಪ ಬೈಕಲ್ಲಿ ಆಕ್ಸಿಡೆಂಟ್ ಆಗಿ ಬಿದ್ದಲ್ಲೇ ಇದ್ದ ಒಬ್ಬ ಹುಡುಗ. ಅವನನ್ನು ಕೂಡ ನೋಡ್ಲಿಕ್ಕೆ ಹೋದರೆ ಬರೋ ದಾರಿಯಲ್ಲೇ ಅವನನ್ನು ನೋಡ್ಲಿಕ್ಕೆ ಅಲ್ಲಿಗೆ ಬರೋ ಒಂದು ₹2,000 ಕೊಟ್ಟು ಬಂದದ್ದು. ಯಾಕೆ ನಾನು ಇದನ್ನು ಹೇಳ್ತೇನೆ ಅಂದರೆ, ಆ ಮನಸ್ಸಲ್ಲಿ ನಮ್ಮ ಹೃದಯದಲ್ಲಿ ಬರಬೇಕು ಅಂತ. ಸಮಾಜ ಸೇವೆ ಮಾಡುವಂಥದ್ದು ಅದು ಎಲ್ಲರಿಗೂ ಬರುವುದಿಲ್ಲ. ಎಲ್ಲ ಹಣ ಇದ್ದವರು ಎಲ್ಲರೂ ಮಾಡೋದಿಲ್ಲ. ಅಂಥ ಹೃದಯವಂತಿಗೆ ಇದ್ದವರು ಸ್ವಲ್ಪ ಮಂದಿ ವಿರಳ ಆಗಿರ್ತಾರೆ.
ಅಂಥವರಲ್ಲಿ ಇವರೊಬ್ಬರು ನಮ್ಮ ಫ್ರಾಂಕಿ ಒಳ್ಳೆಯ ಒಂದು ಮುಂದಾಳತ್ವವನ್ನು ವಹಿಸಿಕೊಂಡು ಈ ವರ್ಷ ಬಹಳ ಒಳ್ಳೆಯ ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ. ಇವತ್ತು ಮುಖ್ಯವಾಗಿ ಮುದ್ದುಕೃಷ್ಣ ವೇಷ ತುಂಬ ಸ್ಪರ್ಧಾಳುಗಳು ಕಡಿಮೆ ಇರ್ಬೋದು, ಆದರೆ ನಮಗೆ ದೇವರನ್ನು ಕಂಡಾಗೆ ಆಯಿತು. ಆ ಮಕ್ಕಳ ನೋಡುವಾಗ ಆ ಮೊಬೈಲಲ್ಲಿ ಆ ಝೂಮ್ ಆ್ಯಪಲ್ಲಿ ಮಗು ಬಂದು ನಿಲ್ಲುವಾಗಲೇ ಅದು ಚಂದ, ಅದ್ರ ಪ್ರೈಸ್ ಸೆಕೆಂಡರಿ. ಒಬ್ಬರು ಫೋನ್ ಮಾಡಿದರು, ಸರ್ ನನ್ನ ಪ್ರಾಯದಲ್ಲಿ ಏನೋ ಒಂದು 2 ತಿಂಗಳು ಆಯಿತು ಅಂತ ನಮ್ಮನ್ನು ಏನು ಮಾಡಿದ್ರು. ನಾನು ಹೇಳಿದೆ ಇಲ್ಲ, ನಮ್ಮದು ಒಬ್ಬರು ನಮ್ಮ ಕಲ್ಮಾಡಿಯಿಂದ ಒಬ್ಬರು ತಿರುಪುಗಾರ ಇದ್ದರು, ಒಬ್ಬರು ರವಿಶಂಕರ್ ಭಟ್ರು. ಇಬ್ಬರದ್ದು ನೋಡುವಾಗ ಇಬ್ಬರ 1 ಮಾರ್ಕಿಗೆ ಫಸ್ಟ್ ಮತ್ತು ಸೆಕೆಂಡ್. ಅವ್ರು ನೋಡುವಂಥ ನೋಟ ಬೇರೆ ಬೇರೆ ರೀತಿಯಲ್ಲಿ ಇರ್ತದೆ. ನಮಗೆ ನನ್ನ ಮಗುವೇ ಫಸ್ಟ್ ಅಂತೇಳಿ ಬರ್ಬೋದು. ಹಾಗಾಗಿ ಇದರಲ್ಲಿ ಸ್ಪಷ್ಟ ಯಾವುದೇ ಇಷ್ಟ ತನಕ ಯಾವುದೇ ಅದರಲ್ಲಿ ಭೇದ ಮಾಡಲಿಲ್ಲ. ಖಂಡಿತವಾಗಿ ಯಾವ ಮಗುವಿಗೆ ಸಿಗಬೇಕು ಆ ಮಗುವಿಗೆ ಸಿಕ್ಕಿದೆ. ಭಾಗವಹಿಸಿದ್ದಕ್ಕೆ ನಿಮಗೆಲ್ಲರಿಗೂ ಅಭಿನಂದನೆಗಳು. ಇಷ್ಟು ಕಷ್ಟದಲ್ಲಿ ಕೂಡ ನೀವು ಎಲ್ಲರೂ ಬಂದು ಈ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದೀರಿ. ನನಗೆ ಗೊತ್ತುಂಟು, ಒಂದು ಮಗುವನ್ನು ರೆಡಿ ಮಾಡಿ ಆ ಒಂದು ಸ್ಟೇಜಲ್ಲಿ ನಿಲ್ಲಿಸಿ ಒಂದು ಫೋಟೋ ತೆಗೆಯೋದಂದರೆ ಸುಲಭದ ಕೆಲಸ ಇಲ್ಲ. ಎಲ್ಲ ಪೋಷಕರ ಕಷ್ಟ ನನಗೆ ಗೊತ್ತಿದೆ. ಯಾಕಂದರೆ ಕಳೆದ ವರ್ಷ ನನ್ನ ಮಗುವನ್ನು ಕೂಡ ಇದೇ ಮೊಸಗುಡಿಗೆ ಉತ್ಸವದಲ್ಲಿ ನಡೆಸಬೇಕು ಅಂದರೆ ಅರ್ಧ ಗಂಟೆ ಆಯಿತು. ಹಾಗಾಗಿ ನಿಮಗೆಲ್ಲರೂ ಯಾರೆಲ್ಲ ಭಾಗವಹಿಸಿ ನಿಮಗೆಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸುತ್ತಾ ನಮ್ಮ JCI ಮಂಗಳ ಗಂಗೋತ್ರಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ನಾವು ಪ್ರತಿ ವರ್ಷ ಕೂಡ ನಮ್ಮ ಸಾರ್ವಜನಿಕ ಮೊಸರಡಿಕೆ ಉತ್ಸವ ಕಾರ್ಯಕ್ರಮದ ಒಂದು ಭಾಗವಾಗಿ ಈ ಒಂದು ಮುದ್ದು ಕೃಷ್ಣ ಸ್ಪರ್ಧೆಯನ್ನು ಪ್ರತಿ ವರ್ಷ ಕೂಡ ನಾವು ಏರ್ಪಡಿಸ್ತಾ ಇದ್ದೀವಿ. ತಮಗೆಲ್ಲ ಗೊತ್ತಿದೆ ಈ ವರ್ಷ ನಾವು ಯಾಕೆ ಮಾಡಲಿಲ್ಲ ಅಂದರೆ, ಎಷ್ಟು ಜಾಗ ಮೇಳಿದಾಗೆ ಒಂದು ವಿಶೇಷವಾದಂಥ ರೀತಿಯಲ್ಲಿ ಬಹಳ ದೊಡ್ಡದಾದಂಥ ಕಾರ್ಯಕ್ರಮ ಮಾಡಲಿಕ್ಕೂ ಆಗ್ತದೆ, ಯಾರೂ ನೋಡದಿದ್ದರೂ ಕೂಡ ಕಾರ್ಯಕ್ರಮ ಮಾಡಲಿಕ್ಕೆ ಆಗ್ತದೆ ಅನ್ನುವಂಥದ್ದು ಬಹುಶಃ ಇವತ್ತು ಬೆಳಿಗ್ಗೆ 11 ಗಂಟೆಗೆ ಆರಂಭವಾದಂಥ ಈ ಆನ್ಲೈನ್ ಕೃಷ್ಣನನ್ನು ಕಾಣುವಂಥ ಅವಕಾಶ ನಮಗೆ ಸಿಕ್ಕಿದೆ. ಆದರೆ ಅದನ್ನು ಬಹುಶಃ ಇಡೀ ನಮ್ಮ ಪರಿಸರದ ಜನ ನೋಡುವುದಿಲ್ಲ, ಆ ಮನೆಯವರು ಮತ್ತು ಆ ಕೇಂದ್ರ ಮುಖ್ಯ ತೀರ್ಪುಗಾರರು ಅವರಷ್ಟಕ್ಕೆ ಮಾತ್ರ ನೋಡಲಿಕ್ಕೆ ಅದನ್ನು ಸಾಧ್ಯ. ಅದು ಯಾಕೆ ಅದನ್ನು ಈ ಸಲ ಮಾಡಿದ್ದೇವೆ ನಮ್ಮ JC ಸಂಸ್ಥೆ ಅಂತ ಹೇಳಿದರೆ, ಇದೊಂದು ನಿಂತು ಹೋಗಬಾರದು. ಇದು ಪ್ರತಿ ವರ್ಷ ಇದ್ದಂಥ ಒಂದು ಕಾರ್ಯಕ್ರಮ. ಈಗ ಮೊಸರುಗುಡಿಗೆ ನಿನ್ನೆ ನಿಲ್ಲಿಲ್ಲ, ಆ ಪ್ರಯುಕ್ತ ನಾವು ಭಜನಾ ಕಾರ್ಯಕ್ರಮ ಮಾಡಿದ್ದೇವೆ. ಯಾಕೆ ಅದಕ್ಕೆ ಲೋಪ ಬರಬಾರ್ದು. ಅದೇ ರೀತಿ ಮುದ್ದು ಕೃಷ್ಣ ಸ್ಪರ್ಧೆ ಕೂಡ ಇದು ನಿಲ್ಲಬಾರದು, ನಿರಂತರವಾಗಿ ಅದು ಮುಂದೆ ಸಾಗುತ್ತಾ ಹೋಗಬೇಕು. ಅದಕ್ಕೋಸ್ಕರ ಸಾಂಕೇತಿಕವಾಗಿ ಆದರೂ ಒಂದಷ್ಟು ಮಕ್ಕಳು ಭಾಗವಹಿಸಿದರೆ ಸಾಕು ಅನ್ನೋ ದೃಷ್ಟಿಯಿಂದ, ಅದು ಕೂಡ ಯಾರಲ್ಲಿ ಕೂಡ ಈ ಆನ್ಲೈನಿಗೆ ಇಷ್ಟಪಡ್ತಾರೆ ಅಂಥವರು ಮಾತ್ರ ಅದಕ್ಕೆ ಬಂದರೆ. ಯಾಕೆ ಎಷ್ಟೋ ಮಕ್ಕಳು ಇದರಿಂದ ವಂಚಿತರಾಗಿದ್ದಾರೆ, ಗೊತ್ತಿಲ್ಲ ಅದೇ ಆನ್ಲೈನನ್ನು ಇದು ಓಪನ್ ಮಾಡೋದು ಹೇಗೆ ಅಂತ ಮನೆಯವ್ರಿಗೆ ಗೊತ್ತಿಲ್ಲ ಇದ್ದರೆ ಅದು ಕಷ್ಟ ಆಗ್ತದೆ. ಅದರಲ್ಲಿ ಸಿಕ್ಕಿದಷ್ಟು ಮಕ್ಕಳು ನಮಗೆ ಬಹಳ ಉತ್ತಮ ರೀತಿಯ ನಮಗೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದೀರಿ ನೀವು. ಏನೇ ಇದ್ದರೂ ಭಾಳಷ್ಟು ನಮ್ಮ ಮುದ್ದು ಕನ್ನ ಮಗಳು ಭಾಳ ಸುಂದರವಾಗಿ ಇವತ್ತು ಮಾಡಿದೆ. ಪ್ರಥಮ ಸ್ಥಾನಿ ಸಮೃದ್ಧಿ ಪ್ರಥಮ ಸ್ಥಾನಿಯಾಗಿ ಇವತ್ತು ಹೊರಹೊಮ್ಮಿದ್ದಾಳೆ. ಅದೇ ರೀತಿ ನಮ್ಮ ಖುಷಿ ಕುಲಾಲ್ ಪ್ರತಿ ವರ್ಷ ಕೂಡ ಅವರು ಪ್ರಥಮ ಸ್ಥಾನ ಬರ್ತಾಯಿದ್ರು. ಬಹುಶಃ ಎಲ್ಲ ಸ್ವಲ್ಪ ವ್ಯತ್ಯಾಸ ಆಗಿರ್ಬೋದು, ದ್ವಿತೀಯ ಸ್ಥಾನಕ್ಕೆ ಬಂದಿದ್ದಾಳೆ. ಹೇಗಿದ್ದರೆ ಅವಳ ಸಾಮರ್ಥ್ಯ ನಾವು ಮೆಚ್ಚುವಂಥದ್ದು. ಬಹುಶಃ ಮುದ್ದು ಕೃಷ್ಣನ ವೇಷ ಹಾಕುವುದರ ಮೂಲಕ ತಾಯಂದಿರಿಗೆ ಶ್ರೀಕೃಷ್ಣನನ್ನೇ ಕಾಣುವಂಥ ಒಂದು ಅವಕಾಶವನ್ನು JC ಸಂಸ್ಥೆ ಒದಗಿಸಿಕೊಟ್ಟಿದೆ. ನಿಮ್ಮ ಮಕ್ಕಳಿಗೆ ಖಂಡಿತ ಮುಂದೆ ಭವಿಷ್ಯ ಇದೆ. ಮಕ್ಕಳ ಭವಿಷ್ಯ ಒಳ್ಳೆಯದಾಗಲಿ. ನಿಮ್ಮ ಮಕ್ಕಳಿಗೆ ಮತ್ತು ನಿಮಗೆ ಆ ಶ್ರೀಕೃಷ್ಣ ಪರಮಾತ್ಮನ ಹಾರೈಕೆ ನಿಮಗೆ ಯಾವತ್ತೂ ಇರಲಿ ಅಂತ ಹೇಳ್ತಾ ಅವಕಾಶಕ್ಕಾಗಿ ವಂದಿಸ್ತೇನೆ. ಎಲ್ಲರಿಗೂ ಕೂಡ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. JC ಮಂಗಳ ಗಂಗೋತ್ರಿಯ ಈ ಒಂದು ಉತ್ತಮ ಕಾರ್ಯಕ್ರಮ. ಯಾಕಂದರೆ ನಾನು ಇಲ್ಲಿ ಕುತ್ಕೊಳ್ತಾ ನೆನೆಸ್ತಾ ಇದ್ದೆ, ಬಹುಶಃ ನಾನು ಕೂಡ ಸ್ವಲ್ಪ ವರ್ಷಗಳ ಹಿಂದೆ JCಗೆ ಜಾಯಿನ್ ಆಗ್ತಿದ್ರೆ ನಾನು ಕೂಡ ಒಂದು ಹತ್ತಿರದಲ್ಲಿ ಪಕ್ಕದಲ್ಲಿ JC ಇರ್ತದೆ. ಯಾಕಂದರೆ ಸಾಮಾಜಿಕ ಕ್ಷೇತ್ರದಲ್ಲಿ ಮತ್ತು ಶೈಕ್ಷಣಿಕ ಕ್ಷೇತ್ರದಲ್ಲಿರುವಂಥ ಎಲ್ಲ ದಿಗ್ಗಜರು ಇವತ್ತು ನನ್ನ ಜೊತೆ ಇದ್ದಾರೆ. ನನಗೆ JC ವಾಣಿಯಲ್ಲಿ ಒಂದೇ ಶಬ್ದ ನನ್ನನ್ನು ಈಗಲೂ ಕೂಡ ಮನಸ್ಸಲ್ಲಿ ಗುಣಗುಣಿಸಿದ್ದು, ಮಾನವ ಸೇವೆಯೇ JCಯ ಪರಮ ತತ್ವ ಅಥವಾ ಮೂಲ ತತ್ವ ಅಂತ ಹೇಳಿದರು. ಯಾಕಂತೇಳಿದರೆ ನಾವು ಬಹಳಷ್ಟು ಸಂಘ ಸಂಸ್ಥೆಗಳನ್ನು ನೋಡ್ತದೆ, ಇವತ್ತು ಬರ್ತದೆ ನಾಳೆ ಹೋಗ್ತದೆ. ಆದರೆ ನಿತ್ಯ ನಿರಂತರವಾಗಿ ಮೊದಲು ನಮ್ಮನ್ನು ನಾವು ತಿದ್ದಿಕೊಂಡು ನಮ್ಮಲ್ಲಿರುವಂಥ ವ್ಯಕ್ತಿತ್ವ ವಿಕಸನ ಅಥವಾ ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಂತ ಏನು ಹೇಳ್ತೇವೆ, ಆ ವ್ಯಕ್ತಿತ್ವ ವಿಕಸನದೊಟ್ಟಿಗೆ ನಮಗೆ ಸಾಮಾಜಿಕ ಕ್ಷೇತ್ರಕ್ಕೆ ಹೋಗಲಿಕ್ಕೆ ಸಾಧ್ಯ. ಅದು ಎಲ್ಲರಿಗೂ ಎಲ್ಲ ಕಡೆ ಅವಕಾಶಗಳು ಸಿಗುವುದಿಲ್ಲ. ಇಲ್ಲಿರುವಂಥ ಮಾತುಗಾರಿಕೆ ಅಥವಾ ಇಲ್ಲಿರುವಂಥ ಲೀಡರ್ಸನ್ನು ನೀವು ನೋಡೋ ಗೊತ್ತಿರ್ಬೋದು. ಹೇಳಿದರು ನಮ್ಮ ಆತ್ಮೀಯರು ತ್ಯಾಗಮ್ ಸರ್. ಯಾಕಂತೇಳಿದರೆ ತ್ಯಾಗಮ್ ಇರ್ಬೋದು, ಇಲ್ಲಿ ಪ್ರಭಾಕರ್ ಆನಂದ್ ಸರ್ ಇರ್ಬೋದು, ಇವರೆಲ್ಲ ನಾವೆಲ್ಲ ಒಂದು ಕ್ಷೇತ್ರದಲ್ಲಿ ಭಾಳಷ್ಟು ವರ್ಷಗಳಲ್ಲಿ ಜೊತೆಯಾಗಿ ಕೆಲಸ ಮಾಡಿದೆವು. ಇಂಥ ಒಂದು ವಿಶೇಷ ಸಂದರ್ಭದಲ್ಲಿ ಈ JC ಸಂಸ್ಥೆಗೆ ಮೊದಲು ಹುಟ್ಟು ಹಾಕಿದ ಈ ಕ್ಷೇತ್ರದ ನನ್ನ ಆತ್ಮೀಯ ಸೋದರರಾದಂಥ ತ್ಯಾಗಂ ಹರೇಕಳರವರೇ ಮತ್ತು ಫ್ರಾನ್ಸಿಸ್ ಸರ್ ಜಿಲ್ಲಾ ಪಂಚಾಯತ್ ಸದಸ್ಯ ಆದ ನಂತರ ಯಾವುದೇ ಇರಲಿ ಏನೇ ಇರಲಿ ಪ್ರತಿ ಸಲ ಬಂದು ನಾನು ಎಷ್ಟು ಸಲ ಜಿಲ್ಲಾ ಪಂಚಾಯತಿಗೆ ಹೋಗ್ತೇನೆ ಅಷ್ಟು ಸಲ ಅವರು ಅಧ್ಯಕ್ಷರಾಗುವ ಮುಂಚೆ ಕೂಡ ಫ್ರಾನ್ಸಿಸ್ ಫ್ರಾಂಕ್ಲಿನ್ ನಮ್ಮ ಡಿಸೋಜ್ ಅವರು ಪ್ರತಿ ಸಲ ನನಗೆ ಯಾವುದಾದ್ರೂ ಸೇವೆಯ ಬಗ್ಗೆ ಅಥವಾ ಸಮಾಜಪರ ಚಟುವಟಿಕೆಗಳ ಬಗ್ಗೆ 1 ನಿಮಿಷ ಆದರೂ ಬಂದು ಕೈ ಚೆಲ್ಲಿ ಹೋಗುವಂಥವ್ರು.
ಅಂಥ ಒಂದು ಉತ್ತಮ ಅಧ್ಯಕ್ಷರನ್ನು ಈ ಸಲ ಈ ಒಂದು 2020ಯ ಏನು ಹೇಳ್ತಾರೆ ಗೊಂದಲದ ವರ್ಷ ಅಂತ ಹೇಳ್ಬೋದು. ನಾವೆಲ್ಲ ಬಹಳ ನಿರೀಕ್ಷೆ ಇಟ್ಕೊಂಡಿದ್ದೆವು ಈ ವರ್ಷ ಆರಂಭವಾಗುವಾಗ. ಪ್ರಕೃತಿಯ ನಿಯಮವೇ ಬೇರೆ ಇರ್ತದೆ. ದೇವರು ಯಾವಾಗ ಮುನಿಲಿಕ್ಕೆ ಶುರು ಆಗ್ತಾರ ಆಗ ನಮ್ಮಿಂದ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ, ನಾವೆಷ್ಟೇ ಸ್ಟ್ರಾಂಗ್ ಆಗಿರಲಿ. ಮತ್ತು ನಮ್ಮೆಲ್ಲರ ಆತ್ಮೀಯರು, ಮಾರ್ಗದರ್ಶಕರು, ನನ್ನ ಹಿರಿಯಣ್ಣ ಅಂತ ಹೇಳ್ಬೋದು, ನಮ್ಮ ನಿವೃತ್ತ ಅವರು ಅಧ್ಯಾಪಕರ ಜೊತೆ ಎಲ್ಲರಿಗಿದೆ ಒಂದು ವೃತ್ತಿಯಲ್ಲಿ ನಿವೃತ್ತಿ ಆದ ಮೇಲೆ ಬದುಕು ಮುಗಿಯಿತು, ಮತ್ತೆ ಅವರಷ್ಟಕ್ಕೆ ಅವರಂತೇಳಿ. ಅದರ ಸದಾ ಒಂದು ಉತ್ಸಾಹದ ಚಿಲುಮೆಯಾಗಿ ಬೇರೆ ಬೇರೆ ಸಂಘ ಸಂಸ್ಥೆಗಳಲ್ಲಿ ಮಾರ್ಗದರ್ಶಕರಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವವರು. ವೀರರಾಣಿ ಹಬ್ಬಕ್ಕ ಉತ್ಸವದ ಕೋಶಾಧಿಕಾರಿಯಾಗಿದ್ದಾರೆ. ಅದೇ ಜೊತೆ ಇಲ್ಲಿ ಅಸೈಗೊಳಿಯಲ್ಲಿ ತ್ಯಾಗಂ ಮತ್ತು ಆನಂದ್ ಸರ್ ಅಂತ ಹೇಳಿದ ಕೂಡ ಅದು ಗೊತ್ತಾಗ್ತದೆ, ಅದೆರಡು ಜೋಡೆತ್ತುಗಳಂತ ನಾನು ಹೇಳೋದು ಸಮಾಜಪರ ಚಟುವಟಿಕೆಗಳಲ್ಲಿ. ಹಾಗಿರುವಾಗ ವಿಶೇಷ ಮಾರ್ಗದರ್ಶಕರಾದಂಥ ನನ್ನ ಆನಂದ್ ಸರ್ ಇದ್ದಾರೆ ಮತ್ತು ಪ್ರಭಾಕರ್ ಸರ್. ನನಗೆ ಗೊತ್ತಿದೆ ಅವರ ವಾಯ್ಸಲ್ಲೇ ಅವರನ್ನು ನಾವು ಕಂಡುಹಿಡಿಯುವಂಥದ್ದು. ಪ್ರತಿ ಸಲ ಪ್ರಭಾಕರ್ ಸರ್ ಕ್ರೀಡಾಕೂಟ ಆಗುವಾಗ ಮತ್ತು ಯಕ್ಷಗಾನ ಮತ್ತು ಬೇರೆ ಬೇರೆ ರೀತಿಗಳಲ್ಲಿ ಬಹಳ ಅದ್ಭುತ ಒಂದು ಬಹು ಪ್ರತಿಭೆ ಇರುವಂಥ ಒಂದು ಅಧ್ಯಾಪಕರು ನಮ್ಮ ಜೊತೆ ಇದ್ದಾರೆ. ಮತ್ತು ನಮ್ಮ ಮೇಡಮ್ ಬಗ್ಗೆ ಹೇಳಿದ್ರು, ಈಗಾಗಲೇ ನನ್ನ ಕ್ಷೇತ್ರದ ಅಧ್ಯಾಪಕಿಯಾಗಿ ಬಹಳ ಉತ್ತಮವಾದಂಥ ಸೇವೆಯನ್ನು ಸರ್ಕಾರಿ ಶಾಲೆಯಲ್ಲಿ ಸಂಘಟನಾತ್ಮಕವಾಗಿ ಕೊಡ್ತಾ ಇದ್ದಾರೆ. ಜಯಲಕ್ಷ್ಮಿಯವರು ಕೂಡ ಇದ್ದಾರೆ ಮತ್ತು ಎಲ್ಲ JCಯ ಪದಾಧಿಕಾರಿಗಳೇ, ಸದಸ್ಯರೇ. ವಿಶೇಷವಾಗಿ ಮುದ್ದಾದ ಪುಟಾಣಿ ಒಂದು ಮಗು ಇದೆ ನಮ್ಮ ಜೊತೆ, ಪುಟಾಣಿ ಕೃಷ್ಣನನ್ನೇ ಮುದ್ದು ಕೃಷ್ಣನ ನೋಡ್ತಾ ಇದ್ದೇವೆ. ಬಂದಿರತಕ್ಕಂಥ ಎಲ್ಲರೂ ಸ್ನೇಹಿತರು, ತಮಗೆಲ್ಲರಿಗೂ ಕೂಡ ಗೊತ್ತಿದೆ ಕೊರೋನಾದ ಮಹಾಮಾರಿ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಕೂಡ ಶ್ರೀಕೃಷ್ಣನ ಒಂದು ವಾಚೆ ಇದೆ, ಪರಿವರ್ತನೆ ಜಗದ ನಿಯಮ ಅಂತೇಳಿ. ನಾವು ಹುಟ್ಟುವಾಗ ಏನನ್ನು ಕೂಡ ತಗೊಂಡು ಬಂದಿಲ್ಲ, ಹೋಗುವಾಗ ಏನನ್ನು ತಗೊಂಡು ಹೋಗೋದಿಲ್ಲ. ಏನನ್ನಾದರೂ ಪಡಿತಾ ಇದ್ರೆ ಅದು ಇಲ್ಲಿಂದಲೇ, ಅದನ್ನು ನಾವು ಇಲ್ಲೇ ಬಿಟ್ಟು ಹೋಗಬೇಕು. ಇಲ್ಲಿಂದಲೇ ಪಡೆದಿದ್ದೇವೆ, ಇಲ್ಲೇ ಬಿಟ್ಟಿಗೋ. ಬರುವಾಗ ಕೂಡ ನಾವು ಖಾಲಿ ಬಂದಿರುವಂಥದ್ದು, ಹೋಗುವಾಗ ಕೂಡ ಇಲ್ಲೇ ಬಂದಿರೋದು. ಇವತ್ತು ನಿನ್ನದು ಏನಾಗಿದೆ ಅದು ನಾಳೆ ಇನ್ಯಾರದಾಗಿರ್ತದೆ, ನೀನು ಪಡೆಯುವ ಮುಂಚೆ ಅದು ಮತ್ತೂ ಯಾರದು ಆಗಿರ್ತದೆ ಎಂಬ ಪರಿವರ್ತನೆ ಜಗದ ನಿಯಮ ಬಹುಶಃ ಕೊರೋನಾ ಮಹಾಮಾರಿಯ ಸಂದಿಗ್ಧ ಪರಿಸ್ಥಿತಿಯನ್ನು ನಮಗೆಲ್ಲ ಪ್ರೇರೇಪಿಸ್ತದೆ. ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ, ನನಗೆ ಗೊತ್ತಿದೆ, ಅಸೆಗೋಳಿಯ ಮೊಸರು ಕುಡಿಕೆ ಉತ್ಸವ ಅಂತ ಹೇಳಿದರೆ ಅದು JC ನೇತೃತ್ವದಲ್ಲಿ ನಡೆಯುವಾಗ ಇಲ್ಲಿ ಬಹಳ ಒಂದು ಹಬ್ಬದ ವಾತಾವರಣ ಇತ್ತು. ಆದರೆ ಇವತ್ತು ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಕೂಡ ಮುದ್ದು ಮಕ್ಕಳಿಗೆ ಅಥವಾ ನಮ್ಮ ದೇಶದ ಸಂಸ್ಕೃತಿ ಸಂಸ್ಕಾರವನ್ನು ಉಳಿಸುವ ನೆಲೆಯಲ್ಲಿ ಸರ್ವಧರ್ಮದ ಸಮನ್ವಯದೊಂದಿಗೆ ತ್ಯಾಗಮ್ಮ ಹೇಳಿದರು, ಇಲ್ಲಿ ಜಾತಿ ಇಲ್ಲ, ಭೇದ ಇಲ್ಲ, ಖಂಡಿತ ಇಲ್ಲ. ನಾವೆಲ್ಲ ನಮ್ಮನ್ನು ಒಂದು ಏನಾದರೂ ಕಟ್ ಮಾಡಿದ್ರೆ ನಮ್ಮೆಲ್ಲ ಬ್ಲಡ್ ಒಂದೇ. ಅಥವಾ ಹಾಸ್ಪಿಟಲಲ್ಲಿ ಇನ್ನೆಲ್ಲಿಯಾದ್ರೂ ಎನ್ಕ್ವೈರಿ ಮಾಡಿದರೆ ಯಾರು ಹಿಂದೂ, ಯಾರು ಮುಸ್ಲಿಂ, ಯಾರು ಕ್ರಿಶ್ಚಿಯನ್ ಅಂತೇಳಿ ಗೊತ್ತಿರಲಿಕ್ಕೆ ಇಲ್ಲ. ಬಹಳ ವರ್ಷದ ಹಿಂದಿನ ಕಥೆಗಳ ನಾನು ಒಂದಷ್ಟು ತಾಯಂದ್ರಲ್ಲಿ ಕೇಳುವಾಗ ಬೇರೆ ಬೇರೆ ರೀತಿಯಲ್ಲಿ ಮಕ್ಕಳು ಕೂಡ ಬದಲಾವಣೆ ಮಾಡಿದಂಥ ಸಂದರ್ಭಗಳು ಕೂಡ ಆ ಸಂದರ್ಭದಲ್ಲಿತ್ತು. ಅಂಥ ಸಂದರ್ಭದಲ್ಲಿ ನಾವು ಇವತ್ತು ಯಾವುದೇ ಒಂದು ಕೋಮು ಇರ್ಬೋದು ಅಥವಾ ಬೇರೆ ಬೇರೆ ವಿಚಾರಗಳಲ್ಲಿ ಗೊಂದಲವನ್ನು ಅಥವಾ ಬೇರೆ ಬೇರೆ ರೀತಿಯ ಊಹಾಪೋಹಗಳಿಗೆ, ಈಗಾಗಲೇ ಗೊತ್ತಿದೆ ಈ ಸಾಮಾಜಿಕ ಜಾಲತಾಣ ಎಂಬುದು ಮನುಷ್ಯನನ್ನು ಒಂದು ಕಡೆ ಒಳ್ಳೆಯ ದಾರಿಗೆ ಕರ್ಕೊಂಡೋದ್ರೆ ಅತ್ಯಂತ ಕೀಳು ಮಟ್ಟಕ್ಕೆ ಕೊಂಡೋಗುವಂಥದ್ದು ಕೂಡ ಆಗಿದೆ. ಆದರೆ ಇವತ್ತು ಅದೇ ಸಾಮಾಜಿಕ ಜಾಲತಾಣವನ್ನು ಇಟ್ಕೊಂಡು ಕೊರೋನಾ ಈ ಮಹಾಮಾರಿಯ ಸಂದಿಗ್ಧ ಪರಿಸ್ಥಿತಿ ನಮಗೆ ಬಂದರೂ ಕೂಡ ಈ ಒಂದು ಸಂಘಟನೆ ಈ ಕೆಲಸವನ್ನು ನಿಲ್ಲಿಸಬಾರ್ದೆಂಬ ನೆಲೆಯಲ್ಲಿ ಭಾಳ ಶಾರ್ಟ್ ಟೈಮಲ್ಲಿ ಅವ್ರು ಹೇಳಿದರು, ಆನ್ಲೈನ್ ಮೂಲಕ ಮುದ್ದು ಕೃಷ್ಣನ ಮುದ್ದಾದ ಆ ಮುಖಚರ್ಯೆಯನ್ನು ಇಟ್ಕೊಂಡು ಅದರಲ್ಲಿ ಜಡ್ಜ್ಮೆಂಟ್. ನಾನಿವತ್ತು ಬೆಳಗ್ಗೆ ಒಂದು ಕಡೆ ಹೋಗಿದ್ದೆ ಮಧ್ಯಾಹ್ನ, ಅಲ್ಲಿ ನನಗೆ ತೀರ್ಪುಗಾರರನ್ನು ನೋಡುವಾಗ ನನ್ನ ಪರಿಸ್ಥಿತಿ ನೆನೆಸಿತ್ತು ಒಂದು 5 ವರ್ಷದ ಹಿಂದೆ. ಅಯ್ಯೋ ದೇವರೇ, ಯಾವುದಾಗ್ಬೋದು, ಮುದ್ದು ಕೃಷ್ಣ ಸ್ಪರ್ಧೆಯ ತೀರ್ಪುಗಾರರಿಗೆ ಹೋದರೆ ರಾತ್ರಿ ತಲೆ ಸಿಡಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ಒಂದಕ್ಕಿಂತ ಒಂದು ಪುಟ್ಟ ಪುಟ್ಟ ಕೃಷ್ಣನವರು ಎಲ್ಲೋ ಧರೆಗಿಳಿದು ಬಂದಂತೆ ಕಾಣ್ತದೆ. ಅದೇ ರೀತಿ ಸ್ನೇಹಿತರೆ, ಈಗಾಗಲೇ JCಯ ಮಹತ್ತರ ಸಾಧನೆಗಳನ್ನು ಹೇಳಿದರು. ಅಧ್ಯಕ್ಷರು ವಿಶೇಷವಾಗಿ 5 ಪುರಸ್ಕಾರಗಳನ್ನು ಕೂಡ ಪಡೆದಿದ್ದಾರೆ ಇವರ ನೇತೃತ್ವದಲ್ಲಿ. ಮತ್ತು ನಮ್ಮ ತ್ಯಾಗಮ್ಮ ಅವರ ಮಾರ್ಗದರ್ಶನದಲ್ಲಿ ಇರ್ಬೋದು, ಮತ್ತು ನಮ್ಮ ಆನಂದ್ ಸರ್ ಎಲ್ಲರ ಮುಖದಲ್ಲಿ ಮತ್ತು ಅವರ ಮಾರ್ಗದರ್ಶನದಲ್ಲಿ ಈ ಸಂಸ್ಥೆ ಉತ್ತರೋತ್ತರವಾಗಿ ಬೆಳೆಯಲಿ. ಬಹುಶಃ ಭಾಳಷ್ಟು ಸಂಘ ಸಂಸ್ಥೆಗಳಿದೆ, ಅದನ್ನೆಲ್ಲ ಮೀರಿ ಈಗಾಗಲೂ ಹೇಳಿದಾಗೆ ವ್ಯಕ್ತಿತ್ವ ವಿಕಸನದ ಮೂಲಕ ಈ ಸಮಾಜಕ್ಕೆ ಉತ್ತಮವಾದಂಥ ಒಬ್ಬ ನಾಗರಿಕನನ್ನು, ದೇಶಕ್ಕೆ ಒಬ್ಬ ಉತ್ತಮ ಪ್ರಜೆಯನ್ನು ಕೊಡುವಂಥ ಕೆಲಸ ಆಗಲಿ. ಕೊರೋನಾ ಮಹಾಮಾರಿಯ ಸಂದಿಗ್ಧದ ಈ ಪರಿಸ್ಥಿತಿಯಲ್ಲಿ ತಮ್ಮೆಲ್ಲರಲ್ಲಿ ಒಬ್ಬ ಆರೋಗ್ಯ ಸ್ಥಾಯಿ ಸಮಿತಿ ಅಧ್ಯಕ್ಷೆಯಾಗಿ ಕೇಳುವುದಿಷ್ಟೇ, ನಾವೆಲ್ಲಿ ಕೂಡ ಹೋಗುವಾಗ ಸಾಮಾಜಿಕ ಅಂತರದೊಂದಿಗೆ ಯಾರನ್ನು ಕೂಡ ಹೇಳಿ ಕೇಳಿ ಕೊರೋನಾ ಬರ್ತಾ ಇಲ್ಲ. ಇವತ್ತು ಯಾರು ಬಡವನಿರಲಿ, ಯಾರು ಶ್ರೀಮಂತನಿರಲಿ, ಯಾವ ಜಾತಿಯನ್ನು ಕೇಳಿ ಬರ್ತಾ ಇಲ್ಲ. ಕೆಲವೊಂದು ಊಹಾಪೋಹಗಳಿದೆ, ನಿಮ್ಮಲ್ಲಿ ಬರುವಂಥ ನೆಗೆಟಿವಿಟೀಸ್ ಇದೆ, ಸುದ್ದಿ ಮಾಹಿತಿಗಳಿದೆ, ಅದನ್ನೆಲ್ಲ ಬದಿಗಿಟ್ಕೊಂಡು ನಮ್ಮ ರಕ್ಷಣೆ ನಮ್ಮ ಹೊಣೆ. ನಾನೆಲ್ಲ ಹೋದ ಕಡೆಯಲ್ಲಿ ನನ್ನ ಹೇಳ್ತಾರೆ, ನೀವು ಇದ್ದ ಕಡೆ ಎಲ್ಲ ಇರ್ತೀರ ಅಂತೇಳಿ. ಆದರೆ ನನಗೂ ಕೂಡ ಗೊತ್ತಿದೆ, ಭಯ ಇದೆ, ಎಲ್ಲಿ ನಾನೇನಾದರೂ ಆದರೆ ನನ್ನ ಜೊತೆ ಇರುವವ್ರಿಗೆಲ್ಲ ಎಷ್ಟೋ ಕಷ್ಟ ಅಂತೇಳಿ. ನಿಮ್ಮಲ್ಲಿ ನನ್ನ ಕಳಕಳಿಯ ವಿನಂತಿ ಇಷ್ಟೇ, ಆದಷ್ಟು ಸಾಮಾಜಿಕ ಅಂತರ ವಿನಾಕಾರಣ ಅಲ್ಲಲ್ಲಿ ಸುತ್ತಾಡುವಂಥದ್ದು. ಮನೆಯಲ್ಲಿ ಹಿರಿಯರು 60 ವರ್ಷಕ್ಕೆ ಮೇಲ್ಪಟ್ಟವರು, 10 ವರ್ಷದ ಒಳಗಿನ ಮಕ್ಕಳಿರ್ಬೋದು,
ಮತ್ತು ಅವರನ್ನೆಲ್ಲ ಬಹಳಷ್ಟು ನಾಜೂಕಾಗಿ ನೋಡಿಕೊಳ್ಳಿ. ವಿನಾಕಾರಣ ಮನೆಯಲ್ಲಿ ಒಂದಷ್ಟು ಗೊಂದಲಗಳನ್ನು ಉಂಟು ಮಾಡೋದು ಬೇಡ. ಅಲ್ಲಲ್ಲಿ ಸಭೆ ಸೇವೆಗಳನ್ನು ಇವತ್ತು ಬಹಳ ಅಚ್ಚುಕಟ್ಟಾಗಿ ನಾನು ಮತ್ತೊಮ್ಮೆ ಅಭಿನಂದಿಸ್ತೇನೆ JC ಅವರನ್ನು. ಲಿಮಿಟೆಡ್ ಬಹಳ ಸಾಮಾಜಿಕ ಅಂತರದೊಂದಿಗೆ ಉತ್ತಮ ಕಾರ್ಯಕ್ರಮವನ್ನು ಈ ರೀತಿ ಕೂಡ ಮಾಡ್ಬೋದೆಂಬುದನ್ನು ಈ ಸಂಸ್ಥೆ ತೋರಿಸಿಕೊಟ್ಟಿದೆ. ಅವರಿಗೆ ನಾನು ವಿಶೇಷವಾಗಿ ಮತ್ತೊಮ್ಮೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಈ ಭಾಗವಹಿಸಿದಂಥ ಎಲ್ಲ ಪುಟಾಣಿಗಳು ಕೂಡ ವಿಜೇತರೆ, ಎಲ್ಲರೂ ಕೂಡ ಮುದ್ದಾದ ಶ್ರೀಕೃಷ್ಣರು. ಆದರೆ ಆಗಲೇ ಹೇಳಿದಾಗೆ ತೀರ್ಪುಗಾರರ ನಿಯಮದಂತೆ ಎಲ್ಲರಿಗೆ ಬಹುಮಾನವನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಅಂಥ ನೆಲೆಯಲ್ಲಿ ಹೇಳ್ತಾರೆ ಅಳಿದು ತುಳಿದು, ನಾವು ಹೇಳ್ತೇವೆ ಅಲ್ತದು ತುಳ್ತದ ಅಂತೇಳಿ ತುಳುವಲ್ಲಿ, ಅದನ್ನು ಮಾಡಬೇಕಿದ್ರೆ ತೀರ್ಪುಗಾರರು ಕೊಟ್ಟಿರುವಂತಹ ತೀರ್ಪುಗಾರಿಕೆ ಅದು ಅಂತಿಮ ಮತ್ತು ಅದು ಚೆನ್ನಾಗಿರ್ತದೆ ಎಂಬ ನೆಲೆಯೊಂದಿಗೆ ಇವತ್ತೊಂದು ಮುದ್ದಾದ ಮುದ್ದು ಕೃಷ್ಣ ನಮ್ಮ ಜೊತೆ ಇದ್ದಾನೆ. ವಿಜೇತರಾದ ಮತ್ತು ಭಾಗವಹಿಸಿದಂಥ ಎಲ್ಲ ಮುದ್ದು ಕೃಷ್ಣರಿಗೆ ಕೂಡ ನಾನು ಹಾರ್ದಿಕವಾದಂಥ ಶುಭಾಶಯಗಳನ್ನು ಸಲ್ಲಿಸುತ್ತಾ ಬಹಳ ಪ್ರೀತಿಯಿಂದ ಎಲ್ಲರೂ ಕೂಡ ನನ್ನನ್ನು ಪ್ರತಿ ಸಲ ಒಬ್ಬ ರಾಜಕೀಯವಾಗಿ ಅಲ್ಲ, ಒಂದು ಸೋದರಿಯಾಗಿ ನನ್ನನ್ನು ಬಿಂಬಿಸಿದ್ದೀರಾ. ಅದು ಕೂಡ JCಯಿಂದಲೇ ಕಲಿಬೇಕು ಅನ್ನಿಸ್ತದೆ, ಬೇರೆ ಸಂಸ್ಥೆಗಳು ಕೂಡ. ಅಂಥ ನೆಲೆಯಲ್ಲಿ ನಿಮಗೆ ಮತ್ತಷ್ಟು ಒಳ್ಳೆಯದಾಗಲಿ. ಈ ಕ್ಷೇತ್ರದಲ್ಲಿ ತಮ್ಮ ಸಂಸ್ಥೆ ಉತ್ತರೋತ್ತರಾಗಿ ರಾಜ್ಯ, ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮತ್ತಷ್ಟು ಪ್ರಶಸ್ತಿಗಳು ನಿಮ್ಮ ಸಂಸ್ಥೆಗೆ ಲಭಿಸಲಿ. ಅದರಲ್ಲಿ ಕೆಲಸ ಮಾಡುವಂಥ ಎಲ್ಲ ಸೇವೆ ನೀಡುವಂಥ ನನ್ನ ಪದಾಧಿಕಾರಿಗಳಿಗೆ, ಸದಸ್ಯರಿಗೆ, ಅಧ್ಯಕ್ಷರಿಗೆ ಶುಭವಾಗಲಿ ಎಂಬ ಹಾರೈಕೆಯೊಂದಿಗೆ ಮತ್ತೊಮ್ಮೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಬರುವಂಥ ಮಹಾಚತುರ್ಥಿ, ನಮ್ಮ ಗಣೇಶ ಚತುರ್ಥಿ ಹಬ್ಬದ ಶುಭಾಶಯಗಳೊಂದಿಗೆ ಮಾತಿಂದ ವಿರಮಿಸ್ತಾ ಇದ್ದೇನೆ. ಸರ್ವೇ ಜನ ಸುಖಿನೋ. ತಿನ್ನಲಿ, ಏನಾದರೂ ತಿನ್ನಲಿ, ಬೆಣ್ಣೆ ತಿನ್ನದಿದ್ದರೆ ಸಹ ತಾಯಿಗೆ ಆಗ ಇರುವ ಒಂದು ತೃಪ್ತಿ, ತಾಯಿಗರದ ತೃಪ್ತಿ ಮಗುವನ್ನು ಕೃಷ್ಣನನ್ನಾಗಿ ನೋಡಿದಾಗ ಮಾತ್ರ ಅದು ಸಾರ್ಥಕತೆಯನ್ನು ಪಡೀತದೆ. ಅದೇ ರೀತಿ ನಮ್ಮ ಈ ಸಂದರ್ಭದಲ್ಲಿ ನಾವು ಇಲ್ಲಿ JCI ಮಂಗಳ ಗಂಗೋತ್ರಿ ವತಿಯಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಮುದ್ದು ಕೃಷ್ಣ ಸ್ಪರ್ಧೆ 0 ಇಂದ 3 ವರ್ಷದ ಒಳಗಿನ ಸ್ಪರ್ಧಾಳುಗಳಿಗೆ ಸ್ಪರ್ಧೆ ನಡೆಸಿದ್ದೇವೆ ಆನ್ಲೈನ್ ಝೂಮ್ ಆ್ಯಪ್ ಮೂಲಕ. ಅದರಲ್ಲಿ ಪ್ರಥಮ ಬಹುಮಾನವನ್ನು ಸಮೃದ್ಧಿ ಬೋಳಿಯರು ಇವರು ಪಡೆದುಕೊಂಡಿದ್ದಾರೆ. ಇವರಿಗೆ ನಮ್ಮ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಬಹುಮಾನವನ್ನು ನಿಂತು ಗೌರವಿಸಬೇಕಾಗಿ ಕೇಳಿದರು. ಮೊನ್ನೆ ತಾನೇ ತನ್ನ ಹೆತ್ತವನನ್ನು ಕಳೆದುಕೊಂಡ ದುಃಖದಲ್ಲಿದ್ದಾರೆ. ಆದರೂ ಕೂಡ ಹಿಂದೂಗಳ ಹಬ್ಬ ತನ್ನ ಒಂದು ಅಧ್ಯಕ್ಷತೆಯಲ್ಲಿ ಮಾಡಬೇಕು ಅಂತೇಳಿ ಭಾಳ ಒಂದು ಪ್ರೀತಿಯಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ನಮ್ಗೆ ಹೇಳಲಿಕ್ಕೂ ಬೇಸರ ಆಗ್ತದೆ ಪಾಪ. ಬಟ್ ಆದರೂ ಕೂಡ ಈ ಒಂದು ಕಾರ್ಯಕ್ರಮ ನಾನು ಯಾವಾಗಲೂ ಹೇಳಿಸೋದು, ಅವರೊಬ್ಬ ಕ್ರಿಶ್ಚಿಯನ್, ನಾನೊಬ್ಬ ಹಿಂದೂ, ನಮ್ಮ ಇವತ್ತು ಪೊಡದೆಗೆ ಆಸಿಫ್ ಮತ್ತು ನಮ್ಮ ಪತ್ರಕರ್ತರಿದ್ದಾರೆ, ಅವರು ಮುಸ್ಲಿಮರು. ಈ ಒಂದು ಪರಿಸರದಲ್ಲಿ ಯಾವ ರೀತಿ ಕಾರ್ಯಕ್ರಮಗಳನ್ನು ಆಯೋಜಿಸ್ತೇವೆ ನೋಡಿ ನಾನು, ಇದು ಯಾರ ಹತ್ರ ಸಾಧ್ಯ ಇದೆ ಅಂತ ಅವ್ರು ಹೇಳಿದಾಗ ಇದು JCಯಲ್ಲಿ ಮಾತ್ರ ಸಾಧ್ಯ ಅಂತ ಹೇಳ್ತಾ ನಮ್ಮ ಅಧ್ಯಕ್ಷರ ಒಂದೆರಡು ಮಾತುಗಳಿಗೆ ನಾವು ಕಿವಿದ್ದೇವೆ. ಶ್ರೀಕೃಷ್ಣ ಜನ್ಮಾಷ್ಟಮಿ ವರ್ಷ ಪ್ರತಿ ನಾವು ತುಂಬ
ಅದ್ಧೂರಿಯಾಗಿ ಆಚರಣೆ ಮಾಡ್ತೇವೆ ಹೇಳಿದಾಗೆ. ಈ ವರ್ಷ ನಮಗೆ ಆ ಭಗವಂತನು ಒಂದು ಆಚರಣೆ ಮಾಡಲಿಕ್ಕೆ ಅವಕಾಶ ಕೊಡಲಿಲ್ಲ ಅಂತ ಹೇಳ್ಬೋದು. ಯಾಕಂದ್ರೆ ಚಿಕ್ಕ ಮಟ್ಟದಾದರೂ ಕೂಡ ನಾವು ಆಚರಣೆ ಮಾಡಿದ್ದೇವೆ. ಆದರೆ ನಾವು ಭಗವಂತನಿಗೆ ಕೃತಜ್ಞತೆ ಸಲ್ಲಿಸೋಣ. ಯಾಕೆಂದರೆ ನಮಗೆ ಆರೋಗ್ಯವಾಗಿದ್ದರೆ ಮುಂದಿನ ವರ್ಷ ಕೂಡ ನಾವು ಆಚರಣೆ ಮಾಡ್ಬೋದು. ಯಾಕೆಂದರೆ ನಮಗೆ ಆರೋಗ್ಯ ಮುಖ್ಯ. ನಮ್ಮ ಆರೋಗ್ಯ ಸ್ಥಾಯಿ ಸಮಿತಿ ಅಧ್ಯಕ್ಷರು ನಮ್ಮ ಧನಲಕ್ಷ್ಮಿ ಮೇಡಮ್ ಅವರು ಹೇಳಿದಾಗೆ ನಾವು ಆರೋಗ್ಯವನ್ನು ನಾವು ಮೊದಲು ಕಾಪಾಡಬೇಕು. ಅದರಿಂದ ಇಂಥ ಕಾರ್ಯಕ್ರಮ ಬರುವ ವರ್ಷ ಕೂಡ ಮಾಡ್ಬೋದು. ಆದ್ದರಿಂದ ಈ ಒಂದು ಚಿಕ್ಕ ಕಾರ್ಯಕ್ರಮ ಚೊಕ್ಕದಾಗಿ ಆಚರಣೆ ಮಾಡಲಿಕ್ಕೆ ನಮಗೆ ಸಹಕರಿಸಿದ ಎಲ್ಲ ನನ್ನ ಜೆಸಿಯ ನಮ್ಮ ಪೂರ್ವಾಧ್ಯಕ್ಷರು ಮತ್ತು ನಮ್ಮ ಸಂಯೋಜಕರು ಮತ್ತು ಕಾರ್ಯದರ್ಶಿ ಮತ್ತು ನಮ್ಮ ಆ್ಯಕ್ಟಿವ್ ಈ ಸಲ ತುಂಬ ಸದಸ್ಯರು ನಮ್ಮ ಆ್ಯಕ್ಟಿವ್ ಆಗಿ ನನಗೆ ಬೆನ್ನೆಲುಬು, ನೀವು ಅಧ್ಯಕ್ಷ ನೀವು ಏನೋ ಮಾಡಿ ಎಲ್ಲಕ್ಕೂ ನಾವು ಪ್ರೋತ್ಸಾಹ ಇದೆ ಅಂತ ನನಗೆ ಹುರಿದುಂಬಿಸಿದ್ದಾರೆ. ಆದ್ದರಿಂದ ಈ ಕಾರ್ಯಕ್ರಮ ಮಾಡಲಿಕ್ಕೆ ನನಗೆ ಆಯಿತು. ನಮ್ಮ ಪ್ರಭಾಕರ್ ಸರ್ ಹೇಳಿದಾಗೆ ನಾನು ಸ್ವಲ್ಪ ಮನಸ್ಸಿನೊಳಗೆ ನೋವಿದ್ದರೂ ಕೂಡ ನಾನು ಕಾರ್ಯಕ್ರಮವನ್ನು ನಿಲ್ಲಿಸಬಾರದಂತ ನನ್ನ ದೃಢ ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ನನ್ನ ತಾಯಿಯವರು ನಿಧನ ಹೊಂದಿದ್ರು ಕೂಡ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರುತ್ತಾ ಈ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಮಾಡಬೇಕಂತ ನನಗೆಲ್ಲ ಭಗವಂತನ ದೇವರು ನನಗೆ ಸದಾ ಆಶೀರ್ವಾದಿಸಿ ಈ ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಿ ಸಹಕರಿಸಿದ್ದಾರೆ. ಅದೇ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ಕೇವಲ 3 ದಿವಸದಲ್ಲಿ ನಾವು ತಯಾರಿ ಮಾಡಿದ್ದೇವೆ. ಸರ್ಟಿಫಿಕೇಟ್ ಆಗಲಿ, ಅವರಿಗೆ ಮೊಮೆಂಟ್ ಆಗಲಿ, ಹಾಗೆ ಬ್ಯಾನರ್ ಆಗಲಿ, ಪ್ರಚಾರ ಆಗಲಿ, ಕೇವಲ 3 ದಿವಸದಲ್ಲಿ ಈ ಒಂದು ಪ್ರಚಾರವನ್ನು ಕೊಟ್ಟು ಈ ಮುದ್ದುಕೃಷ್ಣ ಆನ್ಲೈನ್ ಮುಖೇನ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಯಲಿಕ್ಕೆ ಎಲ್ಲ ಸಹಕರಿಸಿದ ಎಲ್ಲ ನನ್ನ ಮಿತ್ರರಿಗೂ ಮಾಧ್ಯಮ ಮಿತ್ರರಿಗೂ ನಾನು ಹೃತ್ಪೂರ್ವಕ ವಂದನೆ ಸಲ್ಲಿಸುತ್ತಾ ನನ್ನ ಅಧ್ಯಕ್ಷ ಭಾಷಣ ಪಡೆಯುತ್ತೇನೆ. ಜೈ ಹಿಂದ್, ಜೈ ಕನ್ನಡ. ಗೊತ್ತಿದೆ, ಈ ವರ್ಷ ಅತ್ಯುತ್ತಮ ಕಾರ್ಯಕ್ರಮವನ್ನು ಮಾಡಿದಂಥ ಜೆ.ಸಿ. ಫ್ರಾನ್ಸಿಸ್ ಪುಟಿನ್ ಅವರು ತನ್ನ ಮಾತೃಶ್ರೀಯನ್ನು ಕಳ್ಕೊಂಡಿದ್ದಾರೆ. ಮೊನ್ನೆ 15 ದಿವಸಗಳ ಹಿಂದೆ ಅವರು ಅಗಲಿದ್ದಾರೆ. ಆ ನಡುವೆ ಅವರು ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಅದರ ಮಧ್ಯೆ ನಮಗೆ ಸೇರಲಿಕ್ಕೆ ಸಾಧ್ಯ ಆಗಲಿಲ್ಲ. ಈ ಸಮಯದಲ್ಲಿ ಸೇರಿದ್ದೇವೆ. ಜೆ.ಸಿ. ಮಂಗಳ ಗಂಗೋತ್ರಿಯ ಪರವಾಗಿ ಆ ತಾಯಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಅವರ ಅಗಲುವಿಕೆಯು ಅವರ ಮಗ ಮತ್ತು ಅವರ ತುಂಬ ಕುಟುಂಬಕ್ಕೆ ಅವರನ್ನು ಕಳೆದುಕೊಂಡಿರುವುದು ನಮಗೆಲ್ಲ ದುಃಖದ ವಿಷಯ. ಆ ಕುಟುಂಬಕ್ಕೆ ಅವರನ್ನು ಕಳೆದುಕೊಂಡಿರುವಂಥ ದುಃಖ ಅದು ಎಷ್ಟೊಂದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆ ಒಂದು ದುಃಖವನ್ನು ಭರಿಸುವಂಥ ಶಕ್ತಿಯನ್ನು ಅವರು ಸರ್ವಶಕ್ತವಾಗಿ ನಮ್ಮಿರ್ತಕ್ಕಂಥ ಯೇಸು ದೇವರು ಕೊಡಲಿ. ಅವರ ಇಡೀ ಕುಟುಂಬಕ್ಕೆ ಏನು ದುಃಖ ಆವರಿಸಿಕೊಂಡಿದೆ ಆ ದುಃಖ ಬೇಗ ಮರೆಯುವಂಥ ಒಂದು ಕಾಲವನ್ನು ಕೂಡ ದೇವರು ಕೊಡಲಿ ಅಂತ ಹೇಳ್ತಾ ಆ ತಾಯಿಗೆ ನಮ್ಮ ಜೆ.ಸಿ. ಮಂಗಳ ಗಂಗೋತ್ರಿ ಪರವಾಗಿ 1 ನಿಮಿಷದ ಶ್ರದ್ಧಾಂಜಲಿಗಾಗಿ ನಾವೆಲ್ಲ ಸೇರಿ ಇಂದಿನ ಈ ಶುಭ ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿಪೂರ್ವಕವಾಗಿ ಆಗಮಿಸಿದ್ದಾರೆ ಹಾಗೂ ಬಹುಮಾನ ವಿತರಣೆಯನ್ನು ನಡೆಸಿಕೊಟ್ಟಿದ್ದಾರೆ ನಮ್ಮ ಧನಲಕ್ಷ್ಮಿ ಮೇಡಮ್. ಇವರು ನಾನು ಯಾವಾಗಲೂ ಅವರನ್ನು ನೋಡುವಾಗ ನಮ್ಮ ಶಾಲೆಗೆ ಧ್ವಜಾರೋಹಣಕ್ಕೆಲ್ಲ ಬರ್ತಾರೆ. ನಾನು ಒಂದೇ ವಾಕ್ಯದಲ್ಲಿ ಹೇಳೋದಾದರೆ ಡೌನ್ ಟು ಅರ್ತ್ ಅಷ್ಟೇ, ಅದಕ್ಕಿಂತ ಹೆಚ್ಚು ನನಗೆ ಪದ ಬರುವುದಿಲ್ಲ. ಯಾಕಂದರೆ ಆಗ ನಾನು ಎಷ್ಟು 10-15 ವರ್ಷದಿಂದ ಹೇಗೆ ನೋಡ್ತಾ ಇದ್ದೇನೆ, ಇವತ್ತು ಹಾಗೆ ಏನು ಬದಲಾವಣೆ ಇಲ್ಲ. ಅವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಇವರು ಶಿಕ್ಷಣ ಹಾಗೂ ಆರೋಗ್ಯ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾಗಿರ್ತಾರೆ ಹಾಗೂ ಜಿಲ್ಲಾ ಪಂಚಾಯತ್ನ ಸದಸ್ಯರು ಆಗಿರ್ತಾರೆ. ಇವರಿಗೆ ನಮ್ಮ ಜೆ.ಸಿ. ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಬಹಳ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ ನಮ್ಮ ತ್ಯಾಗಂ ಸರ್ ಮತ್ತು ನಮ್ಮ ಫ್ರಾಂಕಿ ಪುಟಿನ್ ಇವರು ಅಂತ ಹೇಳಿದರೆ ನಾನೀಗ ಬಂದು ಸಂದರ್ಭದಲ್ಲಿ ನೋಡ್ತಾ ಇದ್ದಾಗೆ ಒಂದು ಯಾವುದೇ ಒಂದು ಕಾರ್ಯಕ್ರಮ ಮಾಡುವಾಗ ಬಹಳ ಶ್ರದ್ಧೆ ಮತ್ತು ಅಚ್ಚುಕಟ್ಟು. ಅಂದರೆ ಶ್ರದ್ಧೆ ಮೇನ್ ಬೇಕು. ಮನಸ್ಸಿದ್ದ ಕೂಡಲೇ ಯಾವುದೇ ಕಾರ್ಯಕ್ರಮಗಳಾಗೋದಿಲ್ಲ. ಮಾಡಬೇಕು ಅದು ತುಂಬ ಮಾಡಬೇಕಾದ್ರೆ ಮಾಡಿದಾಗೆ ಹೋಯ್ತು ಹಾಗೆ ಅಲ್ಲ. ಆದರೆ ಮಾಡಬೇಕು, ಅದರ ತುರ್ತು ನಿರ್ಣಯ ಯಾವಾಗಲೊಂದು ಡಿಸಿಷನ್ ಮೇಕಿಂಗ್ ತಗೊಳ್ಳೋದಿರೋದು 2-3 ದಿನದಲ್ಲಿ ಅದನ್ನು ಮಾಡುವುದು ಹೇಗೆಂದರೆ ಮಾಡಬೇಕಲ್ಲ ಅಂತಲ್ಲ, ಅಚ್ಚುಕಟ್ಟಾಗಿ ಪರ್ಫೆಕ್ಟ್ ಆಗಿ ಮಾಡಿದಂಥ ನಮ್ಮ ಶ್ರೀಯುತ ತ್ಯಾಗಂ ಸರ್, ನಮ್ಮ ಸ್ಥಾಪಕಾಧ್ಯಕ್ಷರು ಹಾಗೂ ಈಗ ಜೆ.ಸಿ. ಮಂಗಳ ಗಂಗೋತ್ರಿ ಅಧ್ಯಕ್ಷರು, ಇವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು ಸಲ್ಲಿಸುತ್ತೇನೆ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ನಮ್ಮ ಗೌರವ ಸಲಹೆಗಾರರಾದ ಶ್ರೀಯುತ ಆನಂದ್ ಸರ್, ಇವರು ನಮಗೇನು ಪ್ರತಿಯೊಂದಕ್ಕೆ ಹಿರಿಯರು, ಏನು ನಾವು ಮಾಡುವುದಾದರೂ ಸಹ ಅದಕ್ಕೆ ಚೆನ್ನಾಗಿ ಏನೋ ಸಲಹೆ ಸೂಚನೆಗಳನ್ನು ಕೊಟ್ಟು ನಮ್ಮ ಈ ಸಂಘ ಉತ್ತಮವಾಗಿ ನಡೀಲಿಕ್ಕೆ ಕಾರಣಕರ್ತರಾಗಿದ್ದಾರೆ. ಅವರಿಗೆ ನಮ್ಮ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರ
ದೈಹಿಕ ಶಿಕ್ಷಕರು ಅವರು ಹೇಳಿದಾಗೆ ಸ್ವರ ಕೇಳುವಾಗ ನಮಗೆ ಸರ್ ಗೊತ್ತಾಗ್ತದೆ ಮತ್ತು ಕಾರ್ಯಕ್ರಮ ನಿರೂಪಣೆಯನ್ನು ಅತ್ಯುತ್ತಮವಾಗಿ ನಡೆಸಿಕೊಟ್ಟಿದ್ದಾರೆ ಮತ್ತು ಈ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣರಾಗಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದ. ಅದೇ ರೀತಿ ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ಧನ್ಯವಾದ ಸಲ್ಲಿಸಬೇಕಾದದ್ದು ಮಕ್ಕಳ ಮನೆಯವರಿಗೆ. ಯಾಕಂತ ಹೇಳಿದರೆ ಅವರು ನಮಗೆ ಯಾವುದೇ ರೀತಿಯ ಸಂಪರ್ಕ ಇಲ್ಲದಿದ್ದರೆ ನಾವೇನು ಇದು ಮಾಡಲಿಕ್ಕೆ ಆಗ್ತಿರಲಿಲ್ಲ. ಆದ ಕಾರಣ ಈ ಭಾಗವಹಿಸಿದಂತಹ ಎಲ್ಲ ಮುದ್ದು ಮಕ್ಕಳಿಗೂ ಹಾಗೂ ಅವರನ್ನು ತಯಾರು ಮಾಡಿದ ಹೆತ್ತವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾರೆ. ಈ ಸದಸ್ಯರಾದ ಡಾಕ್ಟರ್ ನರಸಿಂಹಯ್ಯ ಹಾಗೂ ನಮ್ಮ ಆತ್ಮೀಯರಾದ JC ಶ್ರೀಮತಿ ಜಯಲಕ್ಷ್ಮಿ ಹಾಗೂ ನಳಿನಿ ಮೇಡಮ್ ಮತ್ತು ಶಿವಕುಮಾರ್ ಸರ್ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿ ಕಾರ್ಯಕ್ರಮ ಯಶಸ್ಸಿಗೆ ಮಾಧ್ಯಮ ಮಿತ್ರರು ಬಹಳ ಅವಶ್ಯಕ. ಶ್ರೀಯುತ ಆಸಿಫ್ ಮತ್ತು ಅನ್ಸರ್ ಇನೋಳಿ ಇವರು ಈ ಕಾರ್ಯಕ್ರಮದ ಚಿತ್ರೀಕರಣ ನಡೆಸಿದ್ದಾರೆ. ಮತ್ತೆ ಇವರು ಇಲ್ಲದಿದ್ದರೂ ಸಹ ಯಾವುದೇ ನಮ್ಮ ಈ ಕಾರ್ಯಕ್ರಮಗಳು ಸರ್ ಹೇಳಿದಾಗೆ ಪ್ರಚಾರ ಬೇಕಂತೇಳಿ ಇನ್ನೊಬ್ಬರಿಗೆ ನಾವು ಮಾರ್ಗದರ್ಶಕರಾಗಿರ್ಬೇಕು. ಆದ ಕಾರಣ ಇಂಥ ಕಾರ್ಯಕ್ರಮವನ್ನು ಬಹಳ ಜನರಿಗೆ ತಲುಪುವಲ್ಲಿ ಕಾರಣಕರ್ತರಾದ ಇವರಿಗೂ ನನ್ನ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರ ಪರವಾಗಿ